जिंदाबाद 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 ವೆಲ್ಫೇರ್ ಪಾರ್ಟಿ ಜಿಂದಾಬಾದ್ ಮನೆಯಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ, ಅದಕ್ಕೂ ಸಹ ಏರಿಸಿ ಇವತ್ತಾಗಲೇ ನಮ್ಮ ಇಡೀ ದೇಶ ತತ್ತರಿಸಿದೆ ಬೆಲೆ ಏರಿಕೆಯಿಂದ. ಗ್ಯಾಸ್ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಪ್ರತಿಯೊಂದು ಸಾಮಾನ್ಯನ ಬೆಲೆ ಏರಿಕೆ ಈಗಾಗಲೇ ತಡಿಲಿಕ್ಕೆ ಆಗ್ತಾ ಇಲ್ಲ. ಈಚೆಗೆ ನಮ್ಮ ದೇಶಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಿರಲಿ, ವರ್ಷ 2 ಕೋಟಿ ಉದ್ಯೋಗ ನಾಶ ಆಗಿ ಇವತ್ತು ನಮ್ಮ ದೇಶದ ಜನತೆ ಯುವಕರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿ ಅಲಿತಾ ಇದ್ದಾರೆ. ಅಂಥ ಸಂದರ್ಭವನ್ನು ಇವತ್ತು ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ತಾ ಇದ್ದೇವೆ. ಆ ಒಂದು ಸಂಕಷ್ಟದಲ್ಲಿ ದೇಶದ ಜನತೆ ಇದೆ. ಇವತ್ತು ನಮ್ಮ GDP ಡಾಲರ್ ಎದುರಿಗೆ 82 ರೂಪಾಯಿ ಬಂದು ಮುಟ್ಟಿದೆ. ಆದರೂ ಸಹ ಅದರ ಬರೆಯನ್ನೇ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾವು ಭಾಳ ಕಷ್ಟದಿಂದ ಇರುವ ಸಂದರ್ಭದಲ್ಲಿ ಪುನಃ 5ರಿಂದ ಆಹಾರ ಧಾನ್ಯಗಳ ಮೇಲೆ ನಾವೇನು ಊಟ ಮಾಡ್ತಿದ್ದೇವೆ ದಿನನಿತ್ಯ, ಆ ಧಾನ್ಯಗಳ ಮೇಲೆ ಇವತ್ತು 5ರಿಂದ 18% GSTಯನ್ನು ಹಾಕಿ ನಮ್ಮನ್ನು ಇನ್ನೂ ಸಹ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ನಡೆಯುವಂಥ ವಾತಾವರಣ. ನಾವು ಇವತ್ತು ಏನು ದಿನಾಲೂ ಚಹಾ ಕುಡಿತಾ ಇದ್ವೋ ಅದನ್ನು ಕುಡಿದ ಹಾಗೆ, ಏನು ನಾವು ಬೆಳಗ್ಗೆ ತಿಂಡಿ ತಿಂದು ಅದನ್ನು ಸರಿಯಾಗಿ ತಿನ್ನದ ಹಾಗೆ ಮಾಡುವಂಥ ಪರಿಸ್ಥಿತಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾವೆಲ್ಲ ಎಚ್ಚರಗೊಳ್ಳಬೇಕಾಗಿದೆ. ಅವರು ಫಸ್ಟೇ ಹೇಳ್ತಾ ಇದ್ದಾರೆ ತುಕಡೆ ಗ್ಯಾಂಗ್ ಹೇಳಿ. ಇವತ್ತು ನೋಡಿ, ನಮ್ಮ ಭಾರತ ದೇಶದಲ್ಲಿ 3500 ಪಕ್ಷಕ್ಕೂ ಹೆಚ್ಚಿನ ಪಕ್ಷಗಳು ಪಾಲಾಗಿ ಇವತ್ತು ಎಲ್ಲರೂ ನಾವು ಬೇರೆ ಅಂತ ಹೋರಾಡ್ತಾ ಇದ್ದೇವೆ. ಇವತ್ತು ನಾವು ಅರ್ಥಕೊಳ್ಬೇಕಾಗಿದೆ, ಎಲ್ಲ ಸೇರಿ ಇವತ್ತೇನು BJP ಆಡಳಿತ ಏನಿದೆ ಅದರ ವಿರುದ್ಧವಾಗಿ ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿಯನ್ನು ಅರ್ಥಕೊಂಡು ಕೆಲಸ ಮಾಡದೆ ಹೋದರೆ ನಾವು ಮುಂದೊಂದು ದಿನ ಇನ್ನು ಜಾಸ್ತಿ ವರ್ಷ ಬೇಡ. ಇವತ್ತು ನೋಡಿ, ಮೊನ್ನೆ ತನಕ ನಿಮ್ಮ ಸೀನಿಯರ್ ಇರ್ಬೋದು ಸ್ವಲ್ಪ, ಕಲ್ತಿರೋದು ಎಷ್ಟು ಖಾಲಿ BCom, ಅದು ಸಹ ಫೇಲ್ ಆಗಿರೋ ಇವತ್ತು ಅವನು ಇಡೀ ವಿಶ್ವದಲ್ಲೇ 4ನೇ ಸ್ಥಾನಕ್ಕೆ ಬಂದು ಮುಟ್ಟಿದ್ದಾನೆ. ಅದು ಮೋದಿ ಏನಿದ್ದಾನಲ್ಲ, ಆ ಮೋದಿಯ ಆತ್ಮೀಯ ಸ್ನೇಹಿತ. ಈ ಪರಿಸ್ಥಿತಿ ಇವತ್ತು ಇರುವಾಗ ನಾವು ಎಚ್ಚೆತ್ತು ಎಲ್ಲರೂ ಒಂದಾಗಿ ಈ ದೇಶಕ್ಕೋಸ್ಕರ ಒಂದಾಗಿ ಕೆಲಸ ಮಾಡದೆ ಹೋದರೆ, ನಾವು ಇದೇ ರೀತಿಯಾಗಿ ಪಾಲಾಗಿ ಕೆಲಸ ಮಾಡ್ತಾ ಇದ್ದರೆ ಖಂಡಿತವಾಗಿ ಅವರನ್ನು ಸೋಲಿಸ್ಲಿಕ್ಕಾಗಲ್ಲ. ಅವರ ಅಜೆಂಡಾ ಏನಿದೆ ಅಂದರೆ, ದೇಶದ ಜನತೆ ಏನಿದೆ, ನಾವೆಲ್ಲ ಊಟದ ಇಲ್ಲದೆ ಅವ್ರ ಹತ್ರ ಭಿಕ್ಷೆ ಬೇಡುವಂಥ ಸ್ಥಿತಿಗೆ ಬಂದು ಮುಟ್ಬೇಕು. ನಮ್ಮ ಮಕ್ಕಳಿಗೆ ಎಜುಕೇಷನ್ ಇಲ್ಲದೆ ಅವ್ರ ಹತ್ರ ಭಿಕ್ಷೆ ಬೇಡುವಂಥ ಸ್ಥಿತಿ ಬರಬೇಕು. ಅದಕ್ಕೋಸ್ಕರ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮೋದಿ ಪ್ರಧಾನಿ, ನಾವು ದೇಶದ ಪ್ರಧಾನಿ ಹೇಳಿದರೆ ಯಾರಂತ ಕೇಳುವಾಗ ಮೋದಿ ಹೇಳ್ತಾ ಇದ್ದೇವೆ. ನಿಜವಾಗೂ ಮೋದಿಯ ಮುಖ ಮಾತ್ರ ಇದನ್ನು ನಡೆಸ್ತಾ ಇರೋದು RSS. ಇದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಇವರ ಅಜೆಂಡಾ ಏನಿದೆ ಅಂದರೆ, ಇವತ್ತು ಮುಂದೆ ಹಿಂದಿನ ಕಾಲದಲ್ಲಿ ಏನಿತ್ತು, 2000 ವರ್ಷ ಬ್ರಿಟಿಷರು ಬರುವಕ್ಕಿಂತ ಮುಂಚೆ ಅದಕ್ಕಿಂತ ಕಡೆ ನಮ್ಮ ದೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಅರ್ಥಕೊಂಡು ಇವತ್ತು ಎಲ್ಲರೂ ಒಂದಾಗಿ ಇವರನ್ನು ಪ್ರತಿಭಟಿಸಿ ಇವರನ್ನು ಕೆಳಗಿಳಿಸಿ ಪ್ರಜಾಪ್ರಭುತ್ವ ಏನಿದೆ, ನಮ್ಮ ಅಂಬೇಡ್ಕರ್ ಸಂವಿಧಾನ ಏನಿದೆ ಅದನ್ನು ಉಳಿಸಬೇಕಾಗಿದೆ. ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದಕ್ಕೂ ಸಹ ಬೆಲೆ ಇಲ್ಲದ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲದೂ ಸಹ ಪತ್ರಿಕಾಂಗ ಎಲ್ಲವೂ ಸಹ ಅವ್ರ ಕೈ ಹಿಡಿತದಲ್ಲಿ ತಲುಪ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಬೇಕಾಗಿದೆ, ಇದನ್ನು ಎದುರಿಸಬೇಕಾಗಿದೆ. ಇನ್ನು ಮುಂದೆ ನಾವು ಎದುರಿಸ್ಬೇಕು ಯಾವ ರೀತಿ ಅಂದರೆ, ಇವತ್ತು ಏನು ಸಂವಿಧಾನಾತ್ಮಕವಾಗಿ ಆಡಳಿತಕ್ಕೆ ಬರುವುದರ ಮುಖಾಂತರ ಇದನ್ನು ಸರಿ ಮಾಡಬೇಕಲ್ಲದೆ ಬೇರೆ ಏನಿಲ್ಲ. ನಾವು ಇಂಥ ಹೋರಾಟಗಳನ್ನು ಎಷ್ಟೇ ಮಾಡಿದರೂ ಸಹ ಅವರು ಈ ನಮ್ಮನ್ನು ಕಾರ್ಯಾಂಗದ ಮುಖಾಂತರ, ಇವರ ಪೊಲೀಸ್ ವ್ಯವಸ್ಥೆ ಮುಖಾಂತರ ನಮ್ಮನ್ನು ಬಗ್ಗು ಬಡಿಯಲಿಕ್ಕೆ ನೋಡ್ತಾರಲ್ಲದೆ ಬೇರೆ ಏನು ಮಾಡಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿದೆ, ಎಲ್ಲರೂ ಒಟ್ಟಾಗಿ ಇವರನ್ನು ಅಧಿಕಾರದಿಂದ ಕೆಳಗಿಳಿಸಿ
ಶಾಸಕಾಂಗ ಸ್ಥಾನದಿಂದ ಏನಿದೆ ಅವರನ್ನು ಶಾಸನದಿಂದ ಕೆಳಗಿಳಿಸಿ ನಾವು ಆಡಳಿತಕ್ಕೆ ಬರಬೇಕಾಗಿದೆ. ಈ ಸಂವಿಧಾನವನ್ನು ಉಳಿಸಬೇಕಾಗಿದೆ, ಎಲ್ಲದನ್ನು ನಾವು ಸರಿಪಡಿಸಬೇಕಾಗಿದೆ ಹೇಳ್ತಾ ಎಲ್ಲರಿಗೂ ನಮ್ಮ ದೇಶದ 3500 ಪಕ್ಷಗಳಿಗೂ ಹೇಳ್ತಾ ನಾನು ಇವತ್ತಿನ ದಿವಸ ಈ ಪ್ರತಿಭಟನೆಗೆ ಬಂದಂಥ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಕಾಂತ್ ಸಾಲ್ಯಾನ್ ಸರ್ ಅವರಿಗೆ ಅಭಿನಂದನೆಗಳು. ನಮ್ಮ ದೇಶಕ್ಕೆ ಅಚ್ಚೇ ದಿನ ತರುತ್ತೇನೆ ಅಂತ ಹೇಳಿ ಅಧಿಕಾರವನ್ನು ಪಡೆದಂತಹ BJP ನೇತೃತ್ವದ ಕೇಂದ್ರ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ 8 ವರ್ಷಗಳ ಮೊದಲು ಪ್ರತಿಯೊಬ್ಬ ಭಾರತೀಯನ ಮೇಲೆ 57,000 ರೂಪಾಯಿ ಸಾಲದ ಹೊರೆಯಿತು. ಈಗ 8 ವರ್ಷದ ನಂತರ ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯ ಮೇಲೆ 1,50,000ಕ್ಕಿಂತಲೂ ಮಿಕ್ಕಿ ಸಾಲದ ಹೊರೆ ಹಾಕಲಾಗಿದೆ. ಇದು ಯಾವ ರೀತಿ ಅಚ್ಚೇ ದಿನ ಆಗಿದೆ. ಅದೇ ರೀತಿ ನಮ್ಮ ದೇಶದ ಅಮೃತ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಹೇಗೆ ಇದೆ ಎಂದು ನಮ್ಮ ವಕ್ತಾರರಾದ ಅರಫಾ ಮಂಚಿಯವರು ನಮ್ಮನ್ನು ಉದ್ದೇಶಿಸಿ ಈಗ ಮಾತನಾಡಲಿದ್ದಾರೆ. ಅವರನ್ನು ಪೋಡಿಯಂಗೆ ನಾನು ಆಹ್ವಾನಿಸ್ತೇನೆ. ನಿಮಗೆ ಈಗಾಗಲೇ ಗೊತ್ತಿರುವಂತೆ ರಾಷ್ಟ್ರಾದ್ಯಂತ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವಾಗ 18 ತಾರೀಕಿನಿಂದ GSTಯನ್ನು ಹೆಚ್ಚಿಸುತ್ತಾ ಬೆಲೆ ಏರಿಕೆಯನ್ನು ಈ ದೇಶದಲ್ಲಿ ಎಲ್ಲರಿಗೂ ಬಡವರಿಗೆ ಕಷ್ಟ ಆಗುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥ ಕೇಂದ್ರ ಸರ್ಕಾರಕ್ಕೆ ತನ್ನ ನೀತಿಯನ್ನು ಬದಲಿಸಿಕೊಳ್ಬೇಕು ಅನ್ನುವಂತಹ ಸಂದೇಶವನ್ನು ನೀಡುವುದಕ್ಕೆ ಅಲ್ಬರ್ ಪಾರ್ಟಿ ಬಯಸ್ತಾ ಇದೆ. ಒಂದು ಕಡೆಯಲ್ಲಿ ನಾವು ಇವತ್ತು ಕೊಳ್ಳುತ್ತಿರುವ ಅಕ್ಕಿ ಏನಿದೆ ಅದು 40 ರೂಪಾಯಿಗೆ ಇತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ನಾವು 15 ರೂಪಾಯಿ ಸೇರಿಸಿ 55 ರೂಪಾಯಿ ಕೊಡಬೇಕಾಗಿದೆ. ಅಂದರೆ 40 ರೂಪಾಯಿಯಿಂದ ನೇರವಾಗಿ 15 ರೂಪಾಯಿ ಜಾಸ್ತಿ ಮಾಡಿದರೆ ಬಡವರು ಬದುಕುವುದು ಹೇಗೆ, ಬಡವರ ಜೀವನದ ಕುರಿತು ಏನಾದರೂ ಚಿಂತೆ ಇದೆಯಾ ಈ ಸರ್ಕಾರಕ್ಕೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಇವತ್ತು ನಾವು ಮುಂದಿಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ಎಲ್ಲರೂ ಕೂಡ ಮೌನ ವಹಿಸಿ ಅವರಷ್ಟಕ್ಕೆ ಇದ್ದುಕೊಂಡು ಬಿಟ್ಟರೆ ಇಲ್ಲಿ ಆ ಸರ್ಕಾರ ತನಗೆ ಬೇಕಾದಂತೆ ವರ್ತಿಸ್ತಾ ಹೋಗ್ತದೆ ಎಂದಾದರೆ ಇಲ್ಲಿ ಜನರ ಬದುಕು ಅದು ಬಹಳ ಕಷ್ಟಕರವಾಗುತ್ತೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಯಾಕೆ ನಾವು ಸುಮ್ಮನೆ ಇದ್ದೇವೆ, ನಾವು ಯಾಕೆ ಮೌನವಾಗಿದ್ದೇವೆ, ನಾವೇಕೆ ನಮ್ಮ ಧ್ವನಿಯನ್ನು ಎತ್ತಾ ಇಲ್ಲ? ಎಲ್ಲರೂ ಸರ್ಕಾರ ಅದರಷ್ಟಕ್ಕೆ ಏನೋ ಮಾಡ್ತಾ ಹೋಗ್ತಾ ಇದೆ, ಜನರು ಹೇಗೋ ಜೀವಿಸ್ತಾ ಇದ್ದಾರೆ, ಕೇಳುವವರಿಲ್ಲದಂಥ ಒಂದು ಅರಾಜಕ ಸ್ಥಿತಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಬಂಧುಗಳೇ, ಇದರ ವಿರುದ್ಧ ನಾವು ಎಲ್ಲರೂ ಒಗ್ಗೂಡಿ ಹೋರಾಟ ನಡೆಸ್ತೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕು ಶ್ರೀಲಂಕಾದ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನು ನಾವು ಮರೆಯಬಾರದು. ಹಾಲಿಗೆ, ಬೆಣ್ಣೆಗೆ, ತುಪ್ಪಕ್ಕೆ, ಯಾವ ದಿನಬಳಕೆಯೆಲ್ಲ ವಸ್ತುಗಳಿವೆ, ಮೊಸರಿಗೆ, ಇವೆಲ್ಲಕ್ಕೆ 5% GSTಯನ್ನು ಇವತ್ತು ಕೇಂದ್ರ ಸರ್ಕಾರ ಹಾಕಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಯಿತು. 1 ಲೀಟರ್ ಮೊಸರು ನಮಗೆ 43 ರೂಪಾಯಿಗೆ ಸಿಗ್ತಿತ್ತು, ಈಗ 46 ರೂಪಾಯಿ ಕೊಡಬೇಕಾಗಿದೆ. ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಬೆಲೆ ಏರಿಕೆ. ಇನ್ನು ಖಾದ್ಯ ತೈಲಗಳ ವಿಷಯವನ್ನು ಹೇಳುವುದು ಬೇಡ, ಅದು ಕೂಡ ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕೆ 2 ಪಟ್ಟು ಹೆಚ್ಚಾಗಿರುವಂಥದ್ದು. ಇವೆಲ್ಲವನ್ನು ನಾವು ಗಮನಿಸುವಾಗ ನಮ್ಮ ದೇಶ ಎತ್ತ ಸಾಗ್ತಿದೆ ಅನ್ನತಕ್ಕಂಥದ್ದನ್ನು ನಾವು ಊಹಿಸಬೇಕು, ಆಲೋಚಿಸಬೇಕು. ನಾವು ಯಾಕೆ ಇಂತಹ ಒಂದು ದುರವಸ್ಥೆಗೆ ಬಂದಿದ್ದೇವೆ ಅಂತಂದರೆ ನಮ್ಮ ದೇಶ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ, ಒಂದು ಕಡೆ ಶ್ರೀಮಂತರಾಗಿ ಕೊತ್ತಾ ಹೋಗ್ತಾ ಇದ್ದಾರೆ, ಇನ್ನೊಂದು ಕಡೆ ಬಡವರು ಇನ್ನಷ್ಟು ಬಡವರಾಗ್ತಾ ಇದ್ದಾರೆ. ನಾವು ಇದಕ್ಕೆ ಎಷ್ಟೋ ಉದಾಹರಣೆಗಳನ್ನು ಹೇಳ್ಬೋದು. ನೀವು ನೋಡಿ, 1-2 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ವಿಶ್ವದಲ್ಲೇ ಅದಾನಿಯವರು 4ನೇ ಸ್ಥಾನದಲ್ಲಿದ್ದರು. ಶ್ರೀಮಂತರ ಪಟ್ಟಿಯಲ್ಲಿ ಅಂಬಾನಿಯವರು ಇದ್ದರು. ಈಗ ಆ ಸ್ಥಾನವನ್ನು ಅದಾನಿಯವರು ಗಳಿಸಿಕೊಂಡಿದ್ದಾರೆ. ಈಗ ವಿಶ್ವದಲ್ಲಿ 4ನೇ ಸ್ಥಾನಕ್ಕೆ ಅದಾನಿ ಬಂದಿದ್ದಾರೆ. ಬಡವರ ಜನಜೀವನ ಏನಾಗಿದೆ, ಬಡವರ ಜೀವನ ಏನಾಗಿದೆ ಅಂತ ಹೇಳಿದ್ರೆ 1-2 ವರ್ಷ ಬಿಡಿ, ಕಳೆದ 5-6 ವರ್ಷಗಳಿಂದ ಈ ಭಾರತದಲ್ಲಿ ಬಡ ಜನತೆಯ ಬದುಕು ಹೀನಾಯಮಾನವಾಗಿದೆ, ಕೆಳಸ್ತರಕ್ಕೆ ಹೋಗಿದೆ, ಕಷ್ಟದಲ್ಲಿದೆ. ಇಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಿಸಿದ್ದು ಈ ರಾಜಕೀಯ ನಾಯಕರ ನೀತಿ ಅನ್ನೋತಕ್ಕಂಥ ಮಾತನ್ನು ನಾವು ಒಪ್ಕೊಳ್ಬೇಕಾಗುತ್ತದೆ. ಆದರೆ ನಿಮಗೆ ಗೊತ್ತುಂಟು, ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮನೆ ಇಲ್ಲದೆ ಬಳಲುತ್ತಿರುವಂಥ ಜನರು ಅದು ಫುಟ್ಪಾತ್ನಲ್ಲಿ ಅಳಿದಾಡುತ್ತಿರುವಂಥ ಜನರು ಮನೆಯೇ ಇಲ್ಲ. ಇನ್ನೊಂದು ಕಡೆಯಲ್ಲಿ ಭವ್ಯ ಮಂದಿರಗಳು ಇಲ್ಲಿ ಎದ್ದು ನಿಲ್ತಾ ಇವೆ, ದೊಡ್ಡ ಮನೆಗಳು ಎದ್ದು ನಿಲ್ತಾ ಇದ್ದಾವೆ. ನೋಡಿ, ಸೆಂಟ್ರಲ್ ವಿಸ್ಟಾ ಇದೆಯಲ್ಲ, ಅದು ಈ ದೇಶಕ್ಕೆ ಒಂದು ಪಾರ್ಲಿಮೆಂಟ್ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ಹಳೆ ಪಾರ್ಲಿಮೆಂಟ್ ಇಲ್ವಾ? ಹಳೆ ಪಾರ್ಲಿಮೆಂಟ್ ಅಷ್ಟು ಸುಭದ್ರವಾಗಿದ್ದರೂ ಕೂಡ
ಹಳೆಯ ಮಂದಿರ ಇದ್ರೂ ಕೂಡ ಒಂದು ಹೊಸ ಮಂದಿರವನ್ನು ತಂದು ನಿಲ್ಲಿಸುವಾಗ ಅಸ್ಸಾಂನಲ್ಲಿ ನೋಡಿ ಮತ್ತು ಇವತ್ತು 161 ಮನೆಗಳನ್ನು ಕೆಡವೆ ಹಾಕಲಾಯಿತು. 161 ಕಟ್ಟಡಗಳನ್ನು ಕೆಡವೆ ಹಾಕಲಾಯಿತು. ಒತ್ತುವರಿ ತರುವು ಅಂತ ಸರ್ಕಾರ ಹೇಳ್ತಾ ಇದೆ. ಈ ಜನರು ಎಲ್ಲಿಗೆ ಹೋಗಬೇಕು? ಇವರ ಬದುಕು ಏನಾಗಬೇಕು? ಮೂರಾಬಟ್ಟೆಯಾದಂಥ ಈ ಬದುಕಿನ ಈ ಜನರು ಹೀಗೆ ಬದುಕಬೇಕಾದ ಜನರು ಬೀದಿ ಪಾಲಾಗುತ್ತೆ. ಬೀದಿ ಪಾಲಾದ ಮೇಲೆ ಅವರ ಮೇಲೆ ಮತ್ತೆ GST ತಂದರು. GST ತಂದ ನಂತರ ಮತ್ತೆ ಬೆಲೆ ಏರಿಕೆ. ಇವರ ಬದುಕು ಅತಂತ್ರವಾಗಲಿಲ್ವಾ? ಇವರು ಹೇಗೆ ಬದುಕುವುದು? ಸೂಕ್ಷ್ಮವಾಗಿ ಗಮನಿಸುವುದಾದರೆ ಶ್ರೀಲಂಕಾಕ್ಕೂ ಭಾರತಕ್ಕೂ ವ್ಯತ್ಯಾಸ ಆಗುವುದಿಲ್ವಾ ಅಂತ ಪರಿಸ್ಥಿತಿ ಬರ್ತದ ಅನ್ನುವಂಥ ಭಯ ನಮ್ಮನ್ನು ಕಾಡ್ತಾ ಇದೆ. ಆದ್ದರಿಂದ ಬಂಧುಗಳೇ, ನಾವು ಇವತ್ತು ಆಲೋಚಿಸಬೇಕು. ನಾವು ನಮ್ಮನ್ನು ನಾವೇ ಸ್ವರಕ್ಷೆ ಮಾಡಿಕೊಳ್ಬೇಕಾಗ್ತದೆ. ನಾವು ಪ್ರತಿಭಟನೆ ಮಾಡುವುದರಿಂದ ಇಲ್ಲಿ ದೊಡ್ಡ ಬದಲಾವಣೆ ಆಗುವುದಿಲ್ಲ ಅನ್ನುವುದು ಬೇರೆ ವಿಷಯ. ಆದರೆ ನಮ್ಮ ಧ್ವನಿಯನ್ನು ನಾವು ಅದು ಬಿಡಬಾರ್ದು, ಹೇಳಬೇಕು, ಧ್ವನಿ ಎತ್ತಬೇಕು, ಸರ್ಕಾರದ ಗಮನ ತರಬೇಕು. ಸರ್ಕಾರ ನಮ್ಮ ರಕ್ಷಣೆಗೆ ಇದೆಯೇ ಹೊರತು ನಮಗೆ ಕಷ್ಟ ಕೊಡುವುದಕ್ಕಲ್ಲ. ನೀವು ಬೆಲೆ ಏರಿಸಿದ್ರೆ ಸರ್ಕಾರದವರು ಆಲೋಚಿಸಬೇಕು. ನಮ್ಮ ಮಾಜಿ ಮುಖ್ಯಮಂತ್ರಿ ಅವರು ಹೇಳಿದರು, ಏನಂತ ಹೇಳಿದರೆ ಕೇಂದ್ರ ಸರ್ಕಾರ ಬಡ ಜನರ ಬಟ್ಟಲನ್ನೇ ಕಿತ್ತುಕೊಳ್ಳುತ್ತಾ ಇದೆ ಅಂತ. ಬಹಳ ಮಾರ್ಮಿಕವಾದ ಮತ್ತು ಬಟ್ಟಲನ್ನು ಮಾತ್ರ ಅಲ್ಲ ಕಿತ್ತುಕೊಳ್ಳುವುದು, ಅವರ ಅಸ್ತಿತ್ವವನ್ನೇ ಕಿತ್ತುಕೊಳ್ತಾ ಇದೆ ಕೇಂದ್ರ ಸರ್ಕಾರ. ಸಿದ್ದರಾಮಯ್ಯನವರ ಈ ಮಾತು ಎಲ್ಲರೂ ನೆನಪಿಟ್ಟುಕೊಳ್ಬೇಕು. ಸಿದ್ದರಾಮಯ್ಯವರು ಯಾವುದೋ ಒಂದು ಪಕ್ಷದ ವ್ಯಕ್ತಿ ಆಗಿರ್ಬೋದು, ಪಕ್ಷ ಮುಖ್ಯವಲ್ಲ. ಇಲ್ಲಿ ಎಲ್ಲ ಜನರು ಮುಖ್ಯ, ಬದುಕು ಮುಖ್ಯ. ನಾವು ಬದುಕಬೇಕಾದ್ರೆ ನಮಗೆ ಇವತ್ತಿನ ದಿನಬಳಕೆ ಎಲ್ಲ ವಸ್ತುಗಳು ಸುಲಭದಲ್ಲಿ ಕೈಗೆಟುಕುವಂತೆ ಆಗಬೇಕು. ಹೆಲ್ಪರ್ ಪಾರ್ಟಿ ಈ ಸರ್ಕಾರದ ಈ ಕೆಟ್ಟ ನೀತಿಯನ್ನು ಖಂಡಿಸುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ಲ ಜನರು ಜಾಗೃತರಾಗಬೇಕು. ಯಾವತ್ತೂ ಜನರು ಜಾಗೃತರಲ್ವೋ ಅಲ್ಲಿ ಮರ್ದಕರು ಬಂದೇ ಬರ್ತಾರೆ, ನಮ್ಮನ್ನು ದಮನಿಸ್ತಾರೆ. ಈ ದಮನದ ವಿರುದ್ಧ ಧ್ವನಿ ಎತ್ತುವುದಕ್ಕೆ ಹೆಲ್ಪರ್ ಪಾರ್ಟಿ ಕಟಿಬದ್ಧವಾಗಿದೆ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಎಲ್ಲರೂ ಕೂಡ ಇನ್ನು ನಮ್ಮ ದೇಶದಲ್ಲಿ ಈ ನಮ್ಮ ಆಳುವವರ ಯಾವ ಕೆಟ್ಟ ನಿರ್ಧಾರಗಳಿವೆ ಅವನ್ನು ಪ್ರಶ್ನಿಸಬೇಕು. ನ್ಯಾಯವನ್ನು, ಸತ್ಯವನ್ನು ಎತ್ತಿ ಇಡಬೇಕು. ಜನರ ಬದುಕನ್ನು ಸುಗಮಗೊಳಿಸುವ ರೀತಿಯಲ್ಲಿ ಈ ಸರ್ಕಾರಗಳು ಆಳ್ವಿಕೆ ನಡೆಸಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ವಕ್ತಾರರಾದ ಅರಪ್ಪ ಮಂಚಿಯವರಿಗೆ ಧನ್ಯವಾದಗಳು. ಯಾರಿಗೆ ಬಂತು, ಎಲ್ಲಿಗೆ ಬಂತು, ಬಿಜೆಪಿಗೆ ಬಂತು, ಮಂತ್ರಿಗಳಿಗೆ ಬಂತು, ಯಾರಿಗೆ ಬಂತು, ಎಲ್ಲಿಗೆ ಬಂತು, ಇಳಿಸಿರಿ, ಇಂಧನ ಬೆಲೆ ಇಳಿಸಿರಿ, ಉಳಿಸಿರಿ, ಜನ ಜೀವನ ಉಳಿಸಿರಿ, ಬೇಡ ಅಗತ್ಯ ವಸ್ತುಗಳಿಗೆ GST ಬೇಡ, ಜನರ ಜೀವನದಲ್ಲಿ ಚೆಲ್ಲಾಟ ಬೇಡ, ಜನರ ಜೀವನದಲ್ಲಿ ಚೆಲ್ಲಾಟ ಬೇಡ, ಈಗ ನಮ್ಮ ಕಾರ್ಮಿಕ ವಿಭಾಗವಾದ ಇದರ ನಾಯಕರಾದ ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್ಕಾರ ಎಂಬುದು ಲಾಭ ಪಡೆಯುವಂಥ ಸಂಸ್ಥೆ ಅಲ್ಲ, ನಷ್ಟ ಪಡೆಯುವಂಥ ಸಂಸ್ಥೆಯೂ ಅಲ್ಲ. ಜನಪರವಾಗಿ ಒಂದು ವ್ಯವಸ್ಥಿತವಾಗಿ ಅವರ ಬದುಕು, ಆಮೇಲೆ ಬದುಕು ಸುಸ್ಥಿರವಾಗಿ ಇರತಕ್ಕಂಥ ಮಾಡುವಂಥ ವ್ಯವಸ್ಥೆಯೇ ಸರ್ಕಾರ. ಈ ಸರ್ಕಾರದ ಕೈ ಕೆಳಗಿರುವಂಥ ನಾವು ಪ್ರಜೆಗಳು, ನಾವು ಸರ್ಕಾರವನ್ನು ನಮಗೆ ಬೇಕಾದ ರೀತಿಯಲ್ಲಿದ್ದರೆ ಬೆಂಬಲಿಸ್ಬೋದು. ವಿಷಯ ಏನಂತ ಹೇಳಿದರೆ, ಇವತ್ತು ಇದೇ ಇಲ್ಲೇ BJP ಉಳ್ಳಾಲ ಪರಿಸರದ BJPಯವರು ಇವತ್ತಿಗೆ ಪ್ರಶ್ನಿಸಬೇಕೇನಂತ ಹೇಳಿದರೆ, ಒಂದು ಸಮಯದಲ್ಲಿ ಇದೇ BJP ಕಳೆದ 30 ವರ್ಷಗಳಿಂದ ಒಂದು ಪೈಸೆ ಏರಿದರೆ ಕೊಳಕು ನೀರಲ್ಲಿ, ರಸ್ತೆಯಲ್ಲಿ ರಾಸ್ತಾ ರೋಕೋ, ಜೈಲ್ ರೋಕ್ ಅಂತ ಇಲ್ಲದ ಎಲ್ಲ ಮಾಡಿ ಜನರಿಗೆ ಅಡಚಣೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಇದೇ BJP ಏನು ಮಾಡಿದೆ ಅಂತ ಹೇಳಿದರೆ, ಸಾವಿರಾರು ರೂಪಾಯಿ ಏರಿಸುವಂಥ ವ್ಯವಸ್ಥೆ ಮಾಡಿ ಜನಜೀವನವನ್ನು ಹಾಳು ಮಾಡಿಬಿಟ್ಟಿದೆ. ಆಗಿನ BJPಯ ದಮ್ಮೆ ಎಲ್ಲಿತ್ತು? ಈಗ ಅಧಿಕಾರಕ್ಕೆ ಬಂದಾಗ BJPಯಲ್ಲಿ ದಮ್ಮೆ ಇಲ್ಲ. ಪ್ರತಿಯೊಂದು ವಿಷಯಕ್ಕೆ ಬೆಲೆ ಏರಿಸಿ ಇವತ್ತು ಏನಂತ ಹೇಳಿದ್ರೆ ಮಧ್ಯಮ ವರ್ಗದ ಜನ ಅಪ್ಪಚ್ಚಿ ಆಗಿಬಿಟ್ಟಿದ್ದಾರೆ. ನಿತ್ಯ ದುಡಿಯುವಂಥ ಕಾರ್ಮಿಕರು ಅದಕ್ಕಿಂತ ಅಪ್ಪಚ್ಚಿಯಾಗಿದ್ದಾರೆ. ಎಲ್ಲ ಇದ್ದರೆ ಶ್ರೀಮಂತರಿಗೆ ಮಾತ್ರ ವ್ಯವಸ್ಥೆ ಮಾಡತಕ್ಕಂಥ ವ್ಯವಸ್ಥೆ ಇದೆ.
ಇದು BJPಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಅವರ ಪಕ್ಷಗಳಿಗೆ ಬಂಡವಾಳಶಾಹಿಗಳಾಗಿ ಅವರ ಪಕ್ಷಗಳಿಗೆ ಬೆಂಬಲವಾಗಿ ಹಣಕಾಸು ನೆರವು ನೀಡತಕ್ಕಂಥ ಎಲ್ಲ ಕಂಪನಿಗಳಿಗೆ ವ್ಯವಸ್ಥಿತವಾಗಿ ಲಾಭವಾಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಾವೊಂದು ಹೇಳ್ತೇವೆ, ಪೆಟ್ರೋಲಿಗೆ 10 ರೂಪಾಯಿ ಏರಿದರೆ ಬಾಂಬೆಯಿಂದ ಇಲ್ಲಿ ಬರತಕ್ಕಂಥ ಯಾವುದೇ ವಸ್ತುಗಳು ಅದು 100 ರೂಪಾಯಿ ಅಂತ ಆಗುವಂಥ ವ್ಯವಸ್ಥೆ ಆಗ್ತಾ ಉಂಟು. ಹಾಗೆಯೇ ಇಲ್ಲಿ ಯಾವುದೇ ವ್ಯವಸ್ಥೆ ಮಾಡಲಿಕ್ಕೆ ಹೋದರೆ ಅದಕ್ಕೆ ತೊಂದರೆ ಮಾಡುವಂಥ ಅವರ ಕಾನೂನು ಕೂಡ ಅವರ ಜನ ಕೂಡ ಮಾಡ್ತಿದ್ದಾರೆ. ನಾನು ಕಾರ್ಮಿಕರ ಪರವಾಗಿ ಕೂಡ ಹೇಳ್ತಿದ್ದೇನೆ, ಕಾರ್ಮಿಕರು ಇವತ್ತು 500-600 ರೂಪಾಯಿ ದುಡಿದ್ರೆ 200-300 ರೂಪಾಯಿ ವಸ್ತು ಕೊಂಡ್ರೆ ಬಾಕಿ ಹಣ ಉಳಿತಕ್ಕಂತಿಲ್ಲ. ಅದರಲ್ಲಿ ಜಿ ಎಸ್ ಟಿಯಿಂದಾಗಿ 35% ಅಷ್ಟು ಬಾಕಿ ತೆರಿಗೆ ಒಂದೇ ಹೋಗ್ತಾ ಇದೆ. ಸರಿ, ಅಂದು BJP ಮಣ್ಣಲ್ಲಿ ಕೆಸರಲ್ಲಿ ಹೋರಾಟ ಮಾಡಿದ BJP ಇಂದು ಏನಾಯಿತು? ಅಧಿಕಾರಕ್ಕೆ ಬಂದ ಕೂಡಲೇ ಏಣಿಯನ್ನು ತಳ್ಳಿ ಮೇಲೆ ಕೂತ್ಕೊಂಡು ಖುಷಿ ಪಡತಕ್ಕಂಥ ಇದೆ. ಕೆಲವೇ ವ್ಯಕ್ತಿಗಳೊಂದಿಗೆ, ಶ್ರೀಮಂತರೊಂದಿಗೆ, ಅದಾನಿ ಅಂಬಾನಿಯೊಂದಿಗೆ ಈ ಮೋದಿಯವರು ಅವರೊಟ್ಟಿಗೆ ಹಸಿರಾಗಿರ್ತಕ್ಕಂಥ ಬಹಳ ಬೇಸರ. ಉದಾಹರಣೆ ನೋಡಿ, ಬೆಲೆ ಏರಿಕೆ ವಿಷಯ ಬಗ್ಗೆ ಹೇಳ್ತಿದ್ದೇನೆ. ವಿಜಯ್ ಮಲ್ಯ ಈ ದೇಶದಲ್ಲಿ ಮೋಸ ಮಾಡಿ ಹೋಗತಕ್ಕದಂತೇಳಿ ಎಲ್ಲ ಕಡೆ ಪ್ರಚಾರವಾಯಿತು, ಬಹಳ ದೊಡ್ಡ ಮೋಸ ಅಂತೇಳಿ. ಆದರೆ ಏನಾಯ್ತು, ಅಲ್ಲಿ ಅವನಿಗೆ ಕೇವಲ 2,000 ರೂಪಾಯಿ ದಂಡ ವಿಧಿಸಿದ್ರು. ಅದೇ ಒಬ್ಬ ಸಾಮಾನ್ಯ ಕಳ್ಳನಿಗೆ ಇದೇ ಪೊಲೀಸ್ ಇಲಾಖೆ ಸಾವಿರಾರು ರೂಪಾಯಿ ದಂಡ ವಿಧಿಸ್ತಾ ಇದೆ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಾಳು ಮಾಡಿದ ಅವನಿಗೆ, ಈ ದೇಶಕ್ಕೆ ಅವನಿಗೆ 2,000 ರೂಪಾಯಿ. ಇವತ್ತು ನಮ್ಮ ಕಾರ್ಮಿಕರ ಪರಿಸ್ಥಿತಿ ಆಗಲಿ, ಮಧ್ಯಮ ವರ್ಗದ ದುಡಿಯುವಂಥ ಪರಿಸ್ಥಿತಿ ಆಗಲಿ ತಳಮಟ್ಟ ಹಿಡಿದಿದೆ. ಉಳಿಕೆ ಮಾಡುವಂಥ ಹಣದ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ಒಂದು ಸಮಯದಲ್ಲಿ ಒಂದು ಸಾಧಾರಣ ಮಟ್ಟ ಚೀಲ ಇಟ್ಕೊಂಡು ಹೋದರೆ ತುಂಬಿಸ್ಕೊಂಡು ಬರ್ಬೋದಿತ್ತು. ಇಂದು ಅದೇ ಚೀಲ ದೊಡ್ಡದಾಗಿದೆ, ಅದಕ್ಕೆ ಬೀಳತಕ್ಕಂಥ ಅಗತ್ಯ ವಸ್ತುಗಳು ಸಣ್ಣ ಮಟ್ಟ ಆಗಿದೆ. ನಾನು ಹೇಳುವುದೇನಂತ ಹೇಳಿದ್ರೆ, ಈ ದೇಶದ ಸರ್ಕಾರ ಜನರೊಂದಿಗೆ ಆಡಳಿತವನ್ನು ಚೆನ್ನಾಗಿ ಮಾಡಬೇಕು. ಸರ್ಕಾರ ಎಂಬುದು ಲಾಭದ ವ್ಯವಸ್ಥೆಗಲ್ಲ, ನಷ್ಟ ವ್ಯವಸ್ಥೆ ಅಲ್ಲ. ನಷ್ಟ ಆಗಲಿಕ್ಕೆ ನಾವು ಕೂಡ ಬಿಡುವುದಿಲ್ಲ. ಈ ಪ್ರಜೆಗಳು ಪ್ರತಿಯೊಂದು ವಿಷಯದಲ್ಲೂ ಇಂದಿನ ಸರ್ಕಾರಕ್ಕೆ ನಾವು ಪ್ರೋತ್ಸಾಹ ಮಾಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಪರತಕ್ಕಂಥ ಶಾಸಕರು ಇದನ್ನು ವಿಧಾನಸಭೆಯಲ್ಲಿ ಗರ್ಜಿಸಿ ಬೆಲೆಯನ್ನು ಕಮ್ಮಿ ಮಾಡತಕ್ಕಂಥ, ಹಾಗೆಯೇ ನಮ್ಮ ಡಾಲರ್ನ ರೇಟ್ ಇವತ್ತು 80% ಕೆಳಗಿಲ್ದ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ತಾ ಉಂಟು. ಇದನ್ನು ಹೆಚ್ಚು ಮಾಡತಕ್ಕಂಥ ವ್ಯವಸ್ಥೆ ಕೂಡ ಮಾಡಿ ನಮ್ಮ ದೇಶದ ಘನತೆಯನ್ನು ಕಾಪಾಡಬೇಕಾಗಿ ವಿನಂತಿ. ನನಗೆ ಮಾತಾಡಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳು. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ FIT ಇತರ ನಾಯಕರಾದ ದಿವಾಕರ್ ಬೋನರ್ ಸರ್ ಇವರಿಗೆ ಧನ್ಯವಾದಗಳು. ಎಲ್ಲಿಗೆ ಬಂತು ಅಚ್ಚೇ ದಿನ್, BJPಗೆ ಬಂತು, ಮಂತ್ರಿಗಳಿಗೆ ಬಂತು ಅಚ್ಚೇ ದಿನ್. ಯಾರಿಗೆ ಬಂತು, ಎಲ್ಲಿಗೆ ಬಂತು ಅಚ್ಚೇ ದಿನ್? BJPಗೆ ಬಂತು, ಮಂತ್ರಿಗಳಿಗೆ ಬಂತು ಅಚ್ಚೇ ದಿನ್. ಇಳಿಸಿರಿ ಇಂಧನ ಬೆಲೆ, ಇಳಿಸಿರಿ, ಉಳಿಸಿರಿ ಜನಜೀವನ, ಉಳಿಸಿರಿ ಜನಜೀವನ, ಉಳಿಸಿರಿ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯು ತೀರಾ ಹದಗೆಟ್ಟಿದ್ದು, ನಮ್ಮ ದೇಶದಲ್ಲಿ ಆರ್ಥಿಕ ತಜ್ಞರಿಗೆ ಕೊರತೆ ಇಲ್ಲ. ಒಂದು ಸಮಯದಲ್ಲಿ ನಮ್ಮ ದೇಶದ ಆರ್ಥಿಕ ತಜ್ಞರಾದ ಮನಮೋಹನ್ ಸಿಂಗ್ರನ್ನು ಬಳಸಿಕೊಂಡು ಅಮೆರಿಕ ದೇಶವು ಅಲ್ಲಿಯ ಆರ್ಥಿಕ ವ್ಯವಸ್ಥೆಯನ್ನು ಸರಿಪಡಿಸಿದಂಥ ಉದಾಹರಣೆ ಇದೆ. ಆದರೆ ನಮ್ಮ ದೇಶದಲ್ಲಿ ಇವತ್ತು ಚಾಲ್ತಿಯಲ್ಲಿರುವ ಕೇಂದ್ರ ಸರ್ಕಾರವು ತಪ್ಪು ಆರ್ಥಿಕ ನೀತಿಗಳನ್ನು ಅನುಸರಿಸುತ್ತಾ ಜನವಿರೋಧಿ ನೀತಿಗಳನ್ನು ಕೈಗೊಳ್ಳುತ್ತಾ ಇದೆ. ಅವರ ಆರ್ಥಿಕ ವೈಫಲ್ಯದಿಂದಾಗಿ ಜನರ ಜೀವನ ಬಹಳ ದುಃಖಮಯ ಪರಿಸ್ಥಿತಿಯಲ್ಲಿದೆ. ಆದ್ದರಿಂದ ಕೇಂದ್ರ ಸರ್ಕಾರವು ತನ್ನ ಆರ್ಥಿಕ ಮಂತ್ರಿಯನ್ನು ಬದಲಿಸಿಕೊಂಡು ತನ್ನ ಆರ್ಥಿಕ ವೈಫಲ್ಯತೆಗಳನ್ನು ಸುಧಾರಿಸಿಕೊಂಡು ಉತ್ತಮ ಆರ್ಥಿಕ ಮಂತ್ರಿಗಳನ್ನು ಬಳಸಿಕೊಂಡು ಜನಜೀವನ ಸುಧಾರಿಸಿಕೊಳ್ಳಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಪ್ರತಿಭಟನೆಗೆ ಆಗಮಿಸಿದಂತಹ ಎಲ್ಲ ಭಾರತೀಯ ಬಂಧುಗಳನ್ನು ಧನ್ಯವಾದ ಹೇಳುತ್ತಾ, ಅದೇ ರೀತಿ ನಮ್ಮ ಪಕ್ಷದ ನಾಯಕರುಗಳಿಗೆ ಧನ್ಯವಾದ ಸಮರ್ಪಿಸುತ್ತಾ, ಅದೇ ರೀತಿ ಮಾಧ್ಯಮ ಮಿತ್ರರಿಗೂ
ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಜಿಂದಾಬಾದ್ ಜಿಂದಾಬಾದ್, ವೆಲ್ಫೇರ್ ಪಾರ್ಟಿ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ವೆಲ್ಫೇರ್ ಪಾರ್ಟಿ ಜಿಂದಾಬಾದ್.